ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ.ಡಿ. ಲಾಗ್ಸ್ ವೀಕ್ಷಕರೇ, ನಾವು ಇವಾಗಷ್ಟೇ ಮೂಡುಬಿದ್ರೆ ಆಲ್ವಾಸ್ ಬಂದು ತಲುಪಿದಷ್ಟೇ. ಶೀತ ಆಗಿ ಸ್ವಲ್ಪ ಚೇಂಜ್ ಆಗಿದೆ. ಫುಲ್ಲು ಗೊಂಬೆಗೆಲ್ಲ ಲೈನಿಗೆ ಗೊಂಬೆ ಎಲ್ಲ ಇಟ್ಟಿದ್ದಾರೆ ನೋಡಂತೆ. ಲೈನಿಗೆ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ. ಮಿಲಾವ್ ಕತ್ತಿ ಡಬಲ್ ಮಿಲಾವ್ ಅಂತೆ. ಹೂವಿನದ್ದು ಗಾರ್ಡನ್ ಎಲ್ಲ ಭಾರಿ ಸೂಪರ್ ಆಗಿದೆ ಮಾಡಿದ್ದು. ಎಲ್ಲ ಕಡೆ ಸಹ ಭಾರಿ ಚಂದ ಕಾಣ್ತುಂಟು ಇದು ನೋಡಲಿಕ್ಕೆ. ಎಲ್ಲ ಬಂದವರು ಅಲ್ಲಿ ಇಲ್ಲಿ ಎಲ್ಲ ನಿಂತು ಫೋಟೋವೇ ತೆಗಿತಾರೆ. ಇಲ್ಲೊಂದು ಗಣಪತಿ, ಯಕ್ಷಗಾನದ ವೇಷ ನೋಡಿ. ಮೈಸಾಸುರ ಇಲ್ಲಿ ನೋಡು ಲೈನಿಗೆ. ಇಲ್ಲೊಂದು ದೇವಿದೊಂದು ಮಾಡಿದೆ, ಸೂಪರ್ ಆಗಿದೆ ದೇವಿದು ನೋಡು. ಇದೊಂದು ಅಜ್ಜಿ ಮಗು ಹಿಡ್ಕೊಂಡದ್ದು. ಹೋಗು ಮುಟ್ಲಿಕ್ಕಿಲ್ಲ. ಜ್ಯೂಸ್, ಬಟಾಟದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಮಾಡಬೇಕಷ್ಟೇ. ಟ್ವಿಸ್ಟರ್, ಪೊಟ್ಯಾಟೊ ಟ್ವಿಸ್ಟರ್, ಗೋಬಿ ಮಂಚೂರಿ ಮತ್ತೆ ದಾವಣಗೆರೆ ದೋಸೆ. ಹಂಗು ಐಸ್ ಕ್ರೀಮ್, ಚರ್ಮುರಿ, ಸೋಡಾ ಇದೆಲ್ಲ ಮಾಡಿಟ್ಟಿದ್ದಾರೆ. ತಿನ್ನುವ ಜನವಿಲ್ಲದಾಗಿ ಆಗಿ. ಅಲ್ಲೆಲ್ಲ ನೋಡಿ ಆಯ್ತು. ಇನ್ನೀಗ ತರಕಾರಿ ಗಿಡಗಳನ್ನೆಲ್ಲ ನೋಡಿಕೊಂಡು ಬರುವ ಅಂತ ಬಸ್ಸಿನ ಮೇಲೆ ಟಾಪಿಗೆ ಹೋಗುದು. ಬಚ್ಚಿದರಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಅಂತೆ. ಕಾರಂಜಿ ಏ ಮಂಗವ
ಓ ಕೃಷ್ಣಾ ನದಿ ನೋಡಿ. ನಾವೀಗ ತರಕಾರಿ ಗಿಡಗಳನ್ನೆಲ್ಲ ನೋಡಿಲ್ಲಿ ಇಲ್ಲಿಗೆ ಮುಗಿಯಿತು. ಇನ್ನು ನೆಕ್ಸ್ಟ್ ಇನ್ನು ಆ ಕಡೆ ಹೋಗ್ಬೇಕು.